ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಗುಲಾಬ್ ಜಾಮೂನ್ ಮಾಡುವ ಅಂತ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಈಗ ಹೇಗೆ ಮಾಡೋದು ನೋಡುವ. ನಾನೀಗ ಗುಲಾಬ್ ಜಾಮೂನ್ ಮಾಡ್ಕೊಳ್ಳಿಕ್ಕೆ ಹಾಲಿನ ಪೌಡ್ರು 1 ಕಪ್ ತಗೊಂಡಿದ್ದೇನೆ. ಅರ್ಧ ಕಪ್ ಮೈದಾ, ಒಂದು ಚಿಟಿಕೆಯಷ್ಟು ಸೋಡಾ. ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದು ಹಾಲಿನಲ್ಲಿ ಕಲಸ್ಕೊಳ್ತೇನೆ, ಸ್ವಲ್ಪ ಸ್ವಲ್ಪನೇ ಸೇರಿಸಿ. ಇದೀಗ ಆಯಿತು ಕಲಸಿ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಡುವ. ಜಾಮೂನ್ ಮಾಡ್ಕೊಳ್ಳಿಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಳ್ತಿದ್ದೇನೆ. ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳುವ. ಇದು ಚೆನ್ನಾಗಿ ಕರಗಬೇಕೀಗ. ಈಗ ನೋಡಿ ಆಯ್ತು. ಇದು ಅಂದರೆ ಒಂದೆಳೆ ಪಾಕ ಹಾಗೇನು ಬೇಡ, ಸ್ವಲ್ಪ ಅಂಟು ಬಂದರೆ ಸಾಕು. ನೋಡಿ ಹೀಗೆ, ನೋಡಿ ಹೀಗೆ. ಈಗ ಅದಕ್ಕೆ ಲಿಂಬೆ ಹಾಕುವ ನಾವು. ಲಿಂಬೆ ಹಾಕೋದು ಒಂದೇ ಲೆಕ್ಕ ಇರಲಿ ಅಂತ, ಅದು ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ. ಇದು ಸಾಕು, ಆಫ್ ಮಾಡ್ಕೊಳ್ತೇನೆ. ಅದಾಗಲ್ಲ. ಈಗ ನೋಡಿ ಆಯಿತು 5 ನಿಮಿಷ. ಈಗ ಸಾಕು. ಇದನ್ನು ನಾವು ಈಗ ಸಣ್ಣ ಸಣ್ಣ, ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆ ಕಟ್ಟಿಕೊಳ್ಳೋದು. ನೋಡಿ ಈಗ ಸ್ವಲ್ಪ ಉಂಡೆ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಕಾಯಿಸುವ. ಎಣ್ಣೆ ಮೀಡಿಯಮ್ ಕಾದರೆ ಸಾಕು, ಜಾಸ್ತಿ ಕಾಯೋದು ಬೇಡ. ಕೆಂಪಾಗ್ತದೆ, ಕಪ್ಪಾಗ್ತದೆ. ನೋಡಿ ಈಗ ಆಯಿತು. ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಹೀಗೆ ಮಾಡ್ಕೊಳ್ತೇನೆ. ಈಗೆಲ್ಲ ಆಯಿತು ಮಾಡಿಕೊಂಡು ಎಲ್ಲ ತೆಗಿತೇನೆ. ನೋಡಿದ್ರಲ್ಲ ಜಾಮೂನು ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಇನ್ನು ಸ್ವಲ್ಪ ಒಂದು 10 ನಿಮಿಷ ಇಟ್ಟರೆ ತುಂಬ ಜ್ಯೂಸಿಯಾಗಿರುತ್ತೆ. ನೋಡಿ ಹೇಗೆ ಬಂದಿದೆ, ನೋಡಿ ತುಂಬ ಚೆನ್ನಾಗಿದೆ. ಈ ರೀತಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಹೀಗೆ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.